ಪುತ್ತೂರಿನಲ್ಲಿ ಅಕ್ಷಯ್ ಕಲ್ಲೆಗ ಅನ್ನುವ ಹುಡುಗನ ಒಂದು ಕೊಲೆ ಆಗಿದೆ. ಇದನ್ನೆಲ್ಲ ಪುತ್ತೂರಿನ ಜನತೆ ಖಂಡಿಸ್ತಾರೆ. ಈ ಥರ ಒಂದು ಸಾಯಂಕಾಲ ಸಮಯದಲ್ಲಿ ಈ ಥರ ಕೊಲೆ ಆಗೋದು ನಿಜವಾಗ್ಲೂ ಇದೊಂದು ನಾವು ಯಾವುದೋ ಪುತ್ತೂರಿನ ಜನ ಇದನ್ನು ನಿರೀಕ್ಷೆ ಮಾಡದಂಥ ಒಂದು ವಿಚಾರಗಳು. ಆ 4 ಜನ ಕೊಲೆ ಮಾಡಿದವರು ಯಾರಿದ್ದಾರೆ ಈಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕಾನೂನು ಪ್ರಕಾರ ಯಾವ ರೀತಿಯ ಶಿಕ್ಷೆಗಳಾಗಬೇಕು ಅದು ಆಗಬೇಕು. ಪುತ್ತೂರಿನ ಜನತೆ ಏನು ಭಯಪಡುವಂಥ ಅಗತ್ಯಗಳು ಏನಿಲ್ಲ. ಇದನ್ನು ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಇವರು ಗೆಳೆಯರಾಗಿದ್ದರು, ಇವರು ಒಬ್ರಿಗೊಬ್ಬರು ಗೆಳೆಯರಾಗಿದ್ದರು. ಅವರ ಒಳಗಡೆ ಏನೋ ವೈಮನಸ್ಸಾಗಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಏನೋ ಆ ಸಮಯದಲ್ಲಿ ಮಾತು ಬೆಳೆದು ಅದು ಕೊಳೆಯಲ್ಲಿ ಮುಗಿದಿದೆ. ಸೊ ಜನಗಳು ಏನೋ ಆತಂಕ ಪಡುವಂಥ ವಿಚಾರಗಳಿಲ್ಲ. ಲಾ ಆ್ಯಂಡ್ ಆರ್ಡ್ರು ಏನೂ ತೊಂದರೆಗಳಿಲ್ಲ. ಪೊಲೀಸು SP ಅವ್ರ ಹತ್ರನೂ ಮಾತಾಡಿದ್ದೀನಿ, DVSP ಅವ್ರ ಹತ್ರನೂ ಮಾತಾಡಿದ್ದೀನಿ. ಆ 4 ಜನನೂ ಅರೆಸ್ಟ್ ಆಗುವಂಥದ್ದಾಗಿದೆ. ಕಾನೂನಿನಲ್ಲಿ ನಮ್ಮ ದೇಶದ ಕಾನೂನು ಸ್ವಲ್ಪ ಇನ್ನೂ ಬದಲಾವಣೆ ಬರುವ ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಕೊಲೆ ಮಾಡುವವರು ಕೊಲೆ ಮಾಡೋದು 6 ತಿಂಗಳ ನಂತರ 3 ತಿಂಗಳ ನಂತರ ಹೊರಗೆ ಬರುತ್ತಿರುವಂಥ ಲಕ್ಷಣಗಳು ನೋಡಿದರೆ ನಮ್ಮ ದೇಶದ ಕಾನೂನಿಗೆ ಬದಲಾವಣೆ ತರುವಂಥ ಅಗತ್ಯಗಳು ಇದೆ. ಯಾರಿಗೂ ಕೊಲೆ ಮಾಡಿದರೆ ಒಂದು ಆ 4 ತಿಂಗಳಲ್ಲಿ ಬಂದಾಗ ಅವನನ್ನು ಜನ ಕಾಣುವ ರೀತಿಯೂ ಬೇರೆ ಇರ್ತದೆ. ಅವನಿಗೆ ಸಮಾಜದಲ್ಲಿ ಒಂದು ಬೇರೆ ದೇಶಗಳಿಗೆ ಇದು ಮಾಡಿದರೆ ಇಲ್ಲಿ ವ್ಯತಿರಿಕ್ತವಾಗಿ ನಮ್ಮ ದೇಶದ ನಮ್ಮ ಈ ಭಾಗದ ರಾಜ್ಯದ ಪರಿಸ್ಥಿತಿಗಳು ಕಾನೂನಿನಲ್ಲೇ ಬದಲಾವಣೆ ತರಬೇಕು. ಇಂಥ ಘಟನೆಗಳು ಆಗಬೇಕಾದ್ರೆ ನೋಡಿ ಹೊರ ದೇಶಗಳಲ್ಲಿ ಕಾಣ್ಬೋದು. ಎಷ್ಟು ಏನಿದ್ರು ಯಾವುದೇ ಇದ್ದರೆ ಅದಕ್ಕೆ 1-3 ತಿಂಗಳಲ್ಲಿ ಅವರಿಗೆ ಶಿಕ್ಷೆ ಆಗುವಂಥದ್ದು ಆಗ್ತದೆ. ನಮ್ಮಲ್ಲಿ 3-4 ತಿಂಗಳಾಗುವಾಗ ನಮ್ಮ ದೇಶದಲ್ಲಿ ಅವರು ಹೊರಗೆ ಬರುವಂಥ ಪರಿಸ್ಥಿತಿಗಳು ಆಗ್ತದೆ. ಇಂಥ ಘಟನೆಗಳು ಆಗಬಾರ್ದು. ಪೊಲೀಸಿಗೂ ಕಟ್ಟುನಿಟ್ಟಿನಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇಂಥ ಯಾವುದೇ ಇನ್ನು ಅಲ್ಲಲ್ಲಿ ಯುವಕರು ಗುಂಪು ಕಟ್ಟಿಕೊಂಡು ನಿಲ್ಲುವಂಥದ್ದು, ಅಲ್ಲಿ ರಾತ್ರಿ 11-12 ಗಂಟೆವರೆಗೆ ಅಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಇದಕ್ಕೆಲ್ಲ ಮುಂದಿನ ದಿವಸದಲ್ಲಿ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅದರ ಬಗ್ಗೆ ಇನ್ನೂ ತನಿಖೆ ಆದ ಮೇಲೆ ಗೊತ್ತಾಗ್ತದೆ. ಅವರು ಇವರು ಗೆಳೆಯರು ಅನ್ನೋ ವಿಚಾರ ನಮ್ಮ ಮಾಹಿತಿ ಬಂದಿದೆ. ಇನ್ನು ಪೊಲೀಸ್ ತನಿಖೆ ಆಗಬೇಕಿದೆ. ಆನಂತರ ಚಿಕ್ಕ ಕಾರಣಕ್ಕಾಗಿ ಈ ಕೊಲೆ ಆಗಿದೆ ಅಂತ ವಿಚಾರವನ್ನು ಪೊಲೀಸ್ ಇಲಾಖೆಯವರು ತಿಳಿಸ್ತಾರೆ. ಪದೇ ಹತ್ಯೆ ಪ್ರಕರಣಗಳಾಗ್ತದೆ. ಪೊಲೀಸ್ ಇಲಾಖೆ ಏನಾದರೂ ಸ್ವಲ್ಪ ವೈಫಲ್ಯ ಅನ್ನೋದು ತೋರಿಸ್ತೀವಿ. ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಪ್ರತಿಯೊಬ್ಬನಿಗೆ ಇಂಡಿವಿಜುವಲ್ ಪೊಲೀಸ್ ಸೆಕ್ಯೂರಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಗೆಳೆಯರಾಗಿದ್ದವರು ಏನೋ ಚಿಕ್ಕ ಕಾರಣಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ ವೈಫಲ್ಯ ಅಂತ ಹೇಳಿದ್ರೆ ಕೊಲೆ ಆಗಿಯವರನ್ನು ಹಿಡಿಯೋದಿದ್ದರೆ ಅಲ್ಲ ಬೇರೆ ಏನಾದರೂ ವಿಚಾರಗಳಿದ್ದರೆ ಪೊಲೀಸ್ ವೈಫಲ್ಯ ಅಂತ ಹೇಳಿ, ಇದು ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗೆಳೆಯರೊಳಗೆ ಆಗಿರುವಂಥ ವಿಚಾರ. ಆದರೂ ಇನ್ನಷ್ಟು ಸ್ವಲ್ಪ ಕಟ್ಟುನಿಟ್ಟಿನ ಕೆಲಸಗಳನ್ನು ನಾವು ಮಾಡಿದರೂ ಅದಕ್ಕೂ ಜನ ಹೇಳ್ತಾರೆ. ನಾವು ನಿರ್ದೇಶನವನ್ನು ಕೊಡ್ತೀವಿ, 10 ಗಂಟೆಯ ನಂತರ ಯಾರು ಗುಂಪು ಸೇರಬಾರ್ದು, ಅವರನ್ನು ಚದುರಿಸಲಿಕ್ಕೆ ಹೋದರೆ ಅದಕ್ಕೆ ಇನ್ನೊಂದು ವ್ಯವಸ್ಥೆಗಳು ಹೇಳ್ತಾರೆ. ನಾವು ನಮ್ಮ ಇಂಡಿಪೆಂಡೆನ್ಸ್ ಇಲ್ಲ, ನಮ್ಮ ರೈಟ್ ಇಲ್ಲ ಅನ್ನೋ ವಿಚಾರಗಳು ಬರ್ತದೆ. ಒಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಸ್ವಲ್ಪ ಆ ಗುಂಪುಗಾರಿಕೆಯಾಗಿ ಅಲ್ಲಲ್ಲಿ ನಿಲ್ಲುವಂಥದ್ದನ್ನು ತಡೆಗಟ್ಟುವಂಥ ಅವಶ್ಯಕತೆ ಇದೆ ಅಂತ ಹೇಳಿ. ಈ ಪುತ್ತೂರು ತಾಲೂಕಿನಲ್ಲಿ CCTVಗಳ ತುಂಬ ಕಡಿಮೆ ಅಂತೇಳಿ ಬರ್ತಾ ಉಂಟು. ಅದರ ಅಳವಡಿಕೆ ಬಗ್ಗೆ CCTVಗಳು ಯಾವುದೇ ಒಂದು ಉದ್ಯಮಗಳು ಆರಂಭ ಆದರೂ ಈಗ ಇನ್ಸ್ಟ್ರಕ್ಷನ್ ಅವರಿಗೆ CCTV ಹಾಕಲಿಕ್ಕೆ ಬೇರೆ ಸಿಟಿ ಮತ್ತು ನಮ್ಮ ಈ ಭಾಗದಲ್ಲಿ ಸಿಡಿಲು ಮತ್ತು ಮಿಂಚು ಹೆಚ್ಚು ಇರುವುದರಿಂದ ಸ್ವಲ್ಪ ರಿಪೇರಿಯಲ್ಲಿ ಬರ್ತದೆ. ದಿವಸಾಲು ಹೋಗಿ ಅದನ್ನು ಚೆಕ್ ಮಾಡುವಂಥದ್ದು ಆಗೋದಿಲ್ಲ. ಹೆಚ್ಚಿನ ಕಡೆ ಅಳವಡಿಕೆ ನಗರಸಭೆಯಿಂದ ಎಲ್ಲ ಆಗಿದೆ. ಎಲ್ಲ ಉದ್ಯಮಗಳಲ್ಲೂ ಕೂಡ ಈಗ CCTVಯನ್ನು ಕಂಪಲ್ಸರಿ ಮಾಡಿದ್ದೀವಿ. ಆದರೆ ಏನು ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನದಲ್ಲಿ ಬೇರೆ ಹೊಸತಾಗಿ ಅಳವಡಿಸಲಿಕ್ಕೆ ಏನಾದರೂ ಅದು ಖಂಡಿತ ಅದು ಏನಿದೆ ಎಲ್ಲೆಲ್ಲಿ ಚೆಕಿಂಗ್ ಮಾಡಬೇಕು ಅದನ್ನು ಮಾಡುವಂಥದ್ದು ನಾವು ಮುಂದಿನ ದಿವಸಗಳೆಲ್ಲ ಇಂಥ ಘಟನೆಗಳು ಆಗದಾಗೆ ನೋಡುವಂಥದ್ದು ನಮ್ಮ ಕರ್ತವ್ಯ.
ಅಂತ ಅಲ್ಲಿ ಗುಂಪುಗಾರಿಕೆ ಸೇರುವುದು, ಒಂದು ಹೋಟ್ಲಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದನ್ನೆಲ್ಲ ನಿಲ್ಲಿಸಬೇಕು. ಆಗ ಇನ್ನೊಂದು ಥರದ ಬೇಡಿಕೆಗಳು ನಮಗೆ ಬರ್ತದೆ. ನಮ್ಮ ರೈಟನ್ನು ತಗೊಳ್ತಾ ಇದ್ರೆ ನಾವು ಮಾಡಲಿಕ್ಕಿಲ್ವಾ? ಸೊ ನಾವು ಇದಕ್ಕೆ ಕೊಟ್ಟರೆ ಈ ಥರದ ವ್ಯವಸ್ಥೆ. ಸೊ 10-11 ಗಂಟೆ ನಂತರ ನಾವು ಹೋಟ್ಲನ್ನು ಬಂದ್ ಮಾಡಿ ಗುಂಪುಗಾರಿಕೆಯನ್ನೆಲ್ಲ ನಿಲ್ಲಿಸೋದಿಲ್ಲ. ಇದಕ್ಕೆ ಕಡಿವಾಣ ಹಾಕೋದು ಇದೆ ಅಂತ ನಮ್ಮ ಒಂದು ಅನಿಸಿಕೆ. SP ಅವ್ರ ಹತ್ರ ಕೂಡ ಮಾತಾಡಿದ್ದಾರೆ. ಸೊ ಇದಕ್ಕೆ ಲಕ್ಷ್ಯ. ಸುದ್ದಿ ನ್ಯೂಸ್ ಮಂಗಳೂರು.